ಜನರಿಗೆ ಮೋಸ ಮಾಡುತ್ತಿದ್ದ ಡೋಂಗಿ ಬಾಬನಿಗೆ ಮಹಿಳೆ ಹಾಗೂ ಸ್ಥಳೀಯರು ಸೇರಿ ನಡು ರಸ್ತೆಯಲ್ಲಿಯೇ ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ಗದಗದಲ್ಲಿ ನಡೆದಿದೆ. ಗದಗದ ಗಂಗಿಮಂಡಿ ನಗರದಲ್ಲಿ ತನ್ನ ಪತ್ನಿಯ ಮನೆಯಲ್ಲಿ ವಾಸವಿದ್ದ ಅಶೀಫ್ ಜಾಗಿರದಾರ ಎಂಬ ಡೋಂಗಿ ಬಾಬನಿಗೆ ಸ್ಥಳೀಯರು ಮೈಚುಳಿಯನ್ನ ಬಿಡಿಸಿದ್ದಾರೆ. ಜನರ ತಲೆಯನ್ನು ಕೆಡಿಸಿ ಅವರಿಂದ ದುಡ್ಡು ಪೀಕೋದು ಜೊತೆಗೆ ಮಹಿಳೆಯರಿಗೆ ಲೈಂಗಿಕ ಕ್ರಿಯೆಗೆ ಬನ್ನಿ ಅಂತ ಕರೆಯುತ್ತಿದ್ದನಂತೆ. ಮಹಿಳೆಯ ಈತನನ್ನು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾಳೆ. ಜನರಿಂದ ಏಟು ಬೀಳುತ್ತಿದ್ದ ಹಾಗೆ ನಾನು ಮಾಡಿದ್ದು ಮೋಸ, ನನ್ನನ್ನು ಕ್ಷಮಿಸಿ ಅಂತ ಡೋಂಗಿ ಬಾಬಾ ಬೇಡಿಕೊಂಡಿದ್ದಾನೆ. ಘಟನೆ ಸಂಬಂಧ ಗದಗ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಟ್ ಮಾಡ್ಸ್ಕೊಳ್ಳಿ ನಮ್ಮ ಮಲ್ಲಿಕೇರ ಅಂತಂದ್ರೆ ಮತ್ತೆ ರಾತ್ರಿ 12 ಫೋನ್ ಹಚ್ಚಿ ನಿನ್ ಕಡೆ ಏನೋ ಬಯಸಾತೀನಿ ನಾನು ನೀ ನನಗೆ ಮಾಡ್ಬೇಕು ಮಾಡ್ತೀನಿ ಬಾಯ್ ಅಕ್ಕರ್ ನೀವು ಕೊಡ್ರಿ ಒಂದು ಅಕ್ಕರ್ ನೀವು ಕೊಡ್ರಿ ತಡಿ ಅಣ್ಣ ಹಿಂದೂ ಮಂದಿ ಹಿಂದೂ ಮಂದಿ ಏನ್ ಅನ್ಕೊಂಡಿದೀನಿ ಏ ನೀನು ಹಿಡ್ಕೊಳ್ಳಿ ಒಂದು ನಿಮಿಷ. ಹಿಂದೂ ಮಂದಿ ಎತ್ತು ಮಕ್ಕ ಎತ್ತು ತೋರ್ಸು ಇವ ಉಗ್ಳಿದ್ದು ಎಲ್ಲಾರ್ಗಿ ಕೊಡ್ತಾರ ನೋಡ್ರಿ ತಿನ್ನಕ ಉಗ್ಳಿದ್ದು ಎಲ್ಲಾರ್ಗಿ ಅಲ್ಲಿ ನೋಡಲೆ ತೆಳಗಿಳಿ ಇಲ್ಲಿಂದ ತೆಳಗಿಳಿ ಅವರು ಇದ್ರೆ ಅವ್ರು ಆಶ್ರಯ ಕಾಲೋನಿ ರೀ. ಆಶ್ರಯ ಕಾಲೋನಿ ಅವ್ರು ಬಂದು ನಮ್ಮ ಮಗನ ಸಂಬಂಧ ರೀ, ನಮ್ಮ ಮಗ ಅವ್ರ ಫ್ರೆಂಡ್ಸ್ಗಳು ಕೂಡ ರಿಕ್ಷಾದಾಗ ಇದಕ್ಕೆ ಹೊಂಟಾರ್ರಿ ಲಕ್ಷ್ಮೇಶ್ವರಕ್ಕೆ. ಹೋಗಿದ್ಕ ಹಿಂಗೆ ಆಗೈತಿ, ನೀನು ಭಾಳ ಮೋಸ ಹೋಗಿ, ನೀನು ಅದು ಹೋಗಿ, ನೀ ಬರೀ ಲುಕ್ಷನ್ ಆಗಿ ಅಂತ ಹೇಳೋಣ. ಅವೆರಡು ಮಾತು ಕರೆ ಬಂದವ್ರಿ ಅವ್ರಿಗೆ. ಕರೆ ಬಂದ್ಕೊಳ್ಳಿ ನನ್ನ ಮಗ ಹಿಂಗಾಗೈತಿವ, ಹಿಂಗೆ ಭಾಳ ಹೇಳಿದ್ರು, ಹೋಗುನ್ ಬಾ ಅಲ್ಲಿ ಹಂಗ ಹಿಂಗ ಅಂತಂದಾರಿ. ನಾನು ಇಲ್ಪ ನಾನು ಬರುವಂಗಿಲ್ಲ, ಬೇಕಾರೆ ನೀನು ಹೋಗಿ ಇವ್ ನಮ್ಮ ಮನೆಗೆ ಬಂದು ಫಸ್ಟ್ ಅದನ್ನ ಮಾಡ್ತೀನಿ ಅಂತೇಳಿ ಎಲ್ಲ ಜನಕ್ಕೂ ನಂಬಿಸಿ, ನಮ್ಮ ಏರಿಯಾದವ್ರಿಗೆಲ್ಲ ನಂಬಿಸಿ ಪವಾಡ ಮಾಡ್ತೀನಿ ಅಂತೇಳಿ ಎಣ್ಣೆ ಒಳಗೆ ಕೈ ಹಾಕೋದು ಅದೆಲ್ಲ ನೋಡಿ ನಾವು ನಂಬಿಟ್ಟಿವಿ ಸರ್. ಇವನು ಏನೋ ದೇವ್ರು ಹೇಳ್ತಿರಬೇಕು, ದುಡ್ಡು ನಾಣರ ಹೆಸರು ಹೇಳಿ ಲಕ್ಷ್ಮೇಶ್ವರ ಐತಂತ ಸರ್, ದುಡ್ಡು ನಾಣ ಅಂತೇಳಿ ಆ ದೇವ್ರ ಹೆಸರು ಹೇಳಿ ಹಂಗೆ ಮಾಡ್ತೀನಿ ಅಂತೇಳಿ ಮೈ ತುಂಬಿದವ್ರ ಕತೆ ಮಾಡಿ ಎಲ್ಲ ನಂಬಿಸಿದ ಸರ್. ಮತ್ತು ಸಣ್ಣ ಹುಡುಗರಿಗೆ ಎಲ್ಲರಿಗೆ ನೀನು ನಂಗೆ ಬೇಕು ಅಂತೇಳಿ 12ವರೆಗೆಲ್ಲ ಕಾಲ್ ಮಾಡೋದು, ಒಂದು ಟೈಪ್ ಹುಡುಗಿಯರು ಕೇಳಿದ್ರಲ್ಲ ಸರ್ ಆ ಥರಕ್ಕೆ ಎಲ್ಲ ಮಾತಾಡೋದು ಹಂಗೆಲ್ಲ ಮಾಡ್ತಿದ್ದೆ. ಇದೆಲ್ಲ ನೋಡಿ ನಮಗೆ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ ಅವ್ರ ಹೆಸರನ್ನೆಲ್ಲ ಕೆಡ್ಸೋದು. ಅವ್ರಿಗೆ ನಾನಾ ಬೆಳೆಸಿದ್ದೆ, ನಾನಾ ಇದನ್ನ ಮಾಡಿದ್ದೆ, ನನ್ನಿದ್ದನ ಫಸ್ಟ್ ಎಲ್ಲ ಅವರು ಅದನ್ನ ಮಾಡ್ತಿದ್ರು ಇದನ್ನ ಮಾಡ್ತಿದ್ರು ಅಂತ ಏನೋ ಒಂದು ಸುಳ್ಳು ಹೇಳಿ ನಾನು ಅವ್ರಿಗೆಲ್ಲ ಬೆಳೆಸಿದ್ದೆ ಅಂತಂದು ಹೇಳಿದ್ಮೇಲೆ ನಾನು ಹೋಗಿ ಅವ್ರಿಗೆ